ವಾಲ್ಮೀಕಿ ನಾಯಕ ಮಹಾಸಭಾ ಹಿರಿಯೂರು ಘಟಕ ಮತ್ತು ತಾಲೂಕಿನ ವಾಲ್ಮೀಕಿ ನಾಯಕ ಸಮುದಾಯದಿಂದ ಎಲ್.ಜಿ. ಹಾವನೂರು ರವರ ಜಯಂತಿ ಆಚರಣೆ ಕಾರ್ಯಕ್ರಮ ಹಿರಿಯೂರಿನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರು, ಹಿಂದುಳಿದ ವರ್ಗಗಳ ನೇತಾರರು, ದಕ್ಷಿಣ ಆಫ್ರಿಕಾ ಸಂವಿಧಾನ ಸಲಹೆಗಾರರು, ಕಾನೂನು ಪಂಡಿತರು ಆಗಿರುವ ಎಲ್. ಹಾವನೂರು ಅವರ ಆದರ್ಶ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಗುಣಗಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಘಟಕ ತಾಲೂಕು ಅಧ್ಯಕ್ಷರಾದ ಎಸ್. ಜೋಗಪ್ಪ, ಉಪಾಧ್ಯಕ್ಷರಾದ ನೀಲಕಂಠಪ್ಪ, ಚಿದಾನಂದ ಸ್ವಾಮಿ ಆರ್, ಭರತೇಶ್ ನಿಜಲಿಂಗಪ್ಪ, ಯೋಗಾನಂದ ಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾದ ಎನ್. ಕುಮಾರ್, ಖಜಾಂಚಿ ಕೆ. ನಾಗರಾಜು, ಸೊಂಡೆಕೆರೆ, ಕಾರ್ಯದರ್ಶಿಗಳಾದ ಗಿರೀಶ್ ಕುಮಾರ್, ಜುಂಜಾರಾಮ್ ನಾಯಕ, ತಿಪ್ಪೇಸ್ವಾಮಿ ಮಿಲ್ಕ್, ಅರುಣ್ ಕುಮಾರ್, ಕಾನೂನು ಸಲಹೆಗಾರರು ಪಿ. ರಮೇಶ್ ವಕೀಲರು, ಲೋಕೇಶ್ ವಕೀಲರು, ಅಜಯ್ ಕುಮಾರ್ ಹರ್ತಿಕೋಟೆ, ಓಬಳೇಶ್ ತಾವಂದಿ, ನಾಗಣ್ಣ, ರಂಗಯ್ಯ ವದ್ದಿಕೆರೆ, ಲೋಕೇಶ್ ಬಮರಗಿರಿ, ಜಯರಾಮಪ್ಪ ಭಮರಗಿರಿ, ಓಬಳೇಶ್, ಸಿದ್ದಮ್ಮ ಕೊಟ್ಟಿಗೆ, ಕೆಂಚಾಡಿಯಪ್ಪ, ಚೆನ್ನಕೇಶವ, ಪೂಜಣ್ಣ ಮಾಯಸಂದ್ರ, ಹನುಮಂತರಾಯ ಮಾಯಸಂದ್ರ ಇನ್ನು ಹಲವಾರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ಕೂಜಂತಂ ರಾಮರಾಮೇತಿ ಮಧುರ ಮಧುರಾಕ್ಷರ ಮರುಹಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಆದಿಗುರು ಮಹರ್ಷಿ ವಾಲ್ಮೀಕಿ ಅವರನ್ನ ಮನಸಾರೆ ಸ್ಮರಿಸುತ್ತಾ, ಜಗದ್ಗುರುಗಳಾದಂತ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ನಾಡಿಗೆ ಈ ಜನಾಂಗಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟಂತ, ತಮ್ಮ ಪ್ರತಿಭಾ ಪಾಂಡಿತ್ಯದಿಂದ ಬಡತನದಲ್ಲಿ ಬೆಳೆದರೂ ಕೂಡ ವಿದ್ಯಾಭ್ಯಾಸದಿಂದ ಕಾನೂನು ಪಂಡಿತರಾಗಿ, ದಕ್ಷಿಣ ಆಫ್ರಿಕಾ ದೇಶದ ಕಾನೂನು ಸಲಹೆಗಾರರಾಗಿ, ಹಿಂದುಳಿದ ವರ್ಗಗಳ ನೇತಾರರಾಗಿ, ಸಾಮಾಜಿಕ ನ್ಯಾಯದ ಹರಿಕಾರರಾಗಿ, ನಮ್ಮ ನಾಯಕ ಜನಾಂಗದ ಮುಕುಟಮಣಿಯಾಗಿರ್ತಕ್ಕಂಥ ಎಲ್.ಜಿ. ಹಾವನೂರು ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಶುಭ ಕಾಮನೆಗಳನ್ನು ಹೇಳ್ತಾ, ಶ್ರೀ ಗುರುವೇ ನಿಮ್ಮ ಕರುಣಾ ನಮ್ಮ ಮೇಲಿರಲಿ, ನಮ್ಮ ಶಿರವು ನಿಮ್ಮ ಪಾದದಿ ಸದಾ ಬಾಗಿರಲಿ. ಶ್ರೀ ಗುರುವೇ ನಿಮ್ಮ ಕರುಣಾ ನಮ್ಮ ಮೇಲಿರಲಿ, ನಮ್ಮ ಶಿರವು ನಿಮ್ಮ ಪಾದದಿ ಸದಾ ಬಾಗಿರಲಿ. ನಿಮ್ಮ ಕಾಣುತ್ತ ನಮ್ಮ ಹೃದಯವು ತುಂಬಿ ಬರುತ್ತಿರಲಿ, ಎಲ್ಲ ಜನರು ನಿಮ್ಮ ಧ್ಯಾನದಿ